Hi, good morning, good morning, good morning. Ni first ಯಾನಕ್ಲೆ ಒಂಜಿ ತೋಜ್ಪಾರ್ದು ಅಂಚಿ ದೆತೊಂದೆ ತುಲೆ ಡ್ರೆಸ್ ಸೂಪರ್ ಉಂಟು ಮಾತ್ರ ಮೀಶೋಡು ದೆತೊಂದಿನಿ ನಾನು. ಕಾಟನ್ ಏತ್ ಶೋಕ್ ಉಂಟು ಕಾಟನ್ ತುಲೆ ತೋಜುನತೆ ಸೂಪರ್ ಮಸ್ತ್ ಖುಷಿ ಕಲರ್ ಖುಷಿ ಅನ್ಕೊಂಡ ವೈಟ್ ಕಲರ್ ಕಾಟನ್ ಮೆಟೀರಿಯಲ್ ನಾನು ಕೊಡ್ತಿನ ಕಾಸು ಇದು ವರ್ತ್ ಉಂಟು. ಸೈಡ್ ಒಂಜಿ ಟೈಮ್ ಅಂತಾರೆ ಒಂದೊಂದು ತಲೆ ಟೈಮ್ ಅಂತಾರೆ ಸೈಡ್ ಎಡ್ಡೆ ಹೆಚ್ಚೊಂದು ಬರೀ ಕೊಂಚ ಶಾಲ್ ಉಂಟು ಶಾಲ್ ಮಸ್ತ್ ಸಾಫ್ಟ್ ಉಂಟು ಸಾಫ್ಟ್ ಉಂಟು ಏತ್ ಮಲ್ಲ ಉಂಟು ಶಾಲ್ ತುಕ ಪಾಡೊಂದು ಬರ್ತಾರೆ ಪಾಡು ತುಕ dress super I like it. Super ಇಷ್ಟಾನೆ ಮುಟ್ಲಿ ಐಕ್ ಸೂಟ್ ಆದ್ನ ಇಯರಿಂಗ್ಸ್ ಬಂದಿದೆ. 1 minute. ದಿಸ್ ಎಂಚಂದು ಪಲ್ಲೆ ಕಮೆಂಟ್ ಪಾಡ್ಲಿ ಇಂಕ್ ಲಿಂಕ್ ಮತ್ತು ಪಾಡ್ರೆ ಗೊತ್ತಿಜ್ಜಿ ತೂಕ ಇಂಕ್ ಆಂಡ ಮೀಯಾನು ಡಿಸ್ಕ್ರಿಪ್ಷನ್ಡ್ ಮೀಶೋದ ಈ ಡ್ರೆಸ್ದ ಲಿಂಕ್ ಪಾಡ್ದೆ ದಾಯಪಂಡ ಇಂಕಿಂದು ಇಷ್ಟ ಆದ ಮಸ್ತ್ ಖುಷಿ ಆಯ್ತು. ವೆರಿ ನೈಸ್. ಒಯ್ಕಲ ಫಸ್ಟ್ ಐಕ್ ನೀ ಪಾವನೆಗೆ ದುಂಬು ಫಸ್ಟ್ ಒನಸ್ ಪಾಡ್ಗ ಬಂದಿ ಗಟ್ಟಿ ಅವನು ದಾರು ಪಾಡು ನಾನ್ ವೆಜ್ ಎಲ್ಲ ಯಾವ ತಿನ್ಪುಳಿ ನಮಗಿಂತ ವೆಜ್ ಫುಲ್ಲು ಚೂರು ಚಿಕನ್ ಫ್ರಿಜ್ ಕಮ್ಮಿ ಉಂಟು ಟೈಮಲ್ಲಿ ಚೂರು ಮೂರನೇ ಕಮ್ಮಿಲ್ಲ ಫ್ರಿಜ್ಜಲ್ಲಿ ಇದ್ದಿತ್ತ ನಮಗೆ ವೆಜ್ ಆತ ನಾಯಿ ವೆಜ್ ಬೇಕು ವೆಜ್ ಆತ ಆಯ್ತು ಚೂರು ನಾನ್ ವೆಜ್ ಫ್ರಿಜ್ಜಲ್ಲಿ ಇದ್ದಿತ್ತ ಅದನ್ನು ಚೂರು ಪಾಡು ಕೊಡ್ತೀನಿ ಚೂರು ಉಂಟು ಅನ್ನ ಸವೆನೆ ಪಾಡ್ಬೇಕು ಬೊಕ್ಕ ಮಧ್ಯಾಹ್ನದ ಅನಸು ಬೇಗ ಮುಂದುಂಟು ಬೇಗ ಪಾಡು ಬೇಗ ಅಂದಾಜೆ ಚೂರು ಕಮ್ಮಿ ಉಂಟು. വെച്ചാണ്ട് ഇപ്പം ഫ്രൈകർക്ക് ഒന്ന് പാടുക. മൂന്നുണ്ട് ഫുള്ള് സൗണ്ട് മാത്രം സൗണ്ട് ആവുമ്പോഴേക്കും അപ്പം ബേലാകുന്നുണ്ട് ഇല്ലതാ പിറകെല്ലാം ബേലാകുന്നുണ്ട് ഇച്ചിരി വേറെ
ಎಂತ ಸೌಂಡ್ ಮಸ್ತ್ ಸೌಂಡ್ ಬರ್ತದೆ ಚೆನ್ನ ವಾಯ್ಸ್ ಕೇನು ಮೆಚ್ಚ ಬಿಸಿ ಬಿಸಿ ಊಟ ಪಲಾವ್ ಉಂಟು ಪಲಾವ್ ಮಾಡೋದು ಪಲಾವ್ ಉಂಟು ಉಪ್ಪ ಮಿಕ್ಸ್ ಮಾಡಿ ತರಕಾರಿ ಮತ್ತು ವೆಜ್ ಬೀನ್ಸ್ ಕ್ಯಾರೆಟ್ ಮತ್ತು ಉಂಟು ಜೊತೆ ಟೈಗರ್ ಈ ಟೈಪ್ ಮತ್ತು ವೆಜ್ ಇದು ವೇಸ್ಟ್ ಆಗ್ತದೆ ವೇಸ್ಟ್ ನಾಯಿ ಕೊಡೋದು ವೇಸ್ಟ್ ಅನ್ಕೊಳ್ಳೆ ನಾಯಿ ವೇಸ್ಟ್ ತಿನ್ಕೊಂಡಿದ್ದೆ ನಾಯಿ ನಮ್ಮ ಟೈಗರ್ಗೆ ವೇಸ್ಟ್ ತಿನ್ಕೋಜ ಇದು ವೇಸ್ಟ್ ಆಗ್ತದೆ ಇದು ತಿನ್ನೇ ಪಲಾವ್ ಎಟ್ಟೆ ಪಲಾವ್ ಎಟ್ಟೆ ವೇಸ್ಟ್ ಇದು ಯಾನ್ ಹೆಂಗೆ ತಿನ್ನಿಯಾರು ಬಿದ್ದಿಲ್ಲ ಪಲಾವ್ ವೇಸ್ಟ್ ಪಾಡ್ನದಲ್ಲ ಪ್ರಾಬ್ಲಮ್ ಇದ್ದಿದೆ ಪಾಡ್ನಕ್ಲೆದಲ್ಲ ಬಂದಿದೆ ಎಂಕುಲಾಂತ ವೇಸ್ಟ್ ತಿಕ್ಕುಜಿ ಪಾಡ್ರಲ್ಲ ಇಂಟು ಪಾಡ್ರಲ್ಲ ಇದ್ದ ಇಂದುಲ ಕನ್ಪೈದ್ದೀನಿ ನಮ್ಮ ಮಗನಿಗೆ ಚಿಕನ್ ಅವೇನು ಎಲ್ಲ ಪಡ್ಕೊಂಡು ದೀದಿತ್ತು ತುನಕ ಕೋಡೆ ಏಕಾದಶಿಗೆ ನಮಗೆಲ್ಲ ಬಂದದ ಏಕಾದಶಿಗೆ ಮೀನು ಗೊರ್ಚಿ ನಾನ್ ವೆಜ್ ಗೊರ್ಚಿ ಬಂದ ಅಂಚವರೀನಿ ಟೈಗರ್ ಒರೀನೇನು ಪಾಡಿಲ್ಲ ನಾವು ಅಭ್ಯಾಸ ಆಗ್ತದೆ ಪಾಡ್ನಕ್ಲೆ ಅದನ್ನು ತಕ್ಕೊಂಡು ಬಂದಿದ್ದೆ ಟೈಗರ್ ಓ ಸೋಪ್ ಇಚ್ಚಿ ನೀ ಪಾಯ ಓಲ ಸೋಪ್ ಆಡಲತ್ತೆ ಬಾಡಿ ವಾಶ್ ಲೋಷನ್ ಉಂಡ ಇಟ್ಟು ನೀ ಪಾಡಕ್ಕೆ ಒಬ್ಬೊಬ್ಬನ ಅತ್ತೆ ಚಿಕನ್ ಟೈಗರ್ ಮಾಡುವ ಮಸ್ತ್ running race